ತುಮಿನಾಡಿನ ರಾಷ್ಟ್ರೀಯ ಹೆದ್ದಾರಿ ಷಟ್ಪಥ ರಸ್ತೆಯಲ್ಲಿ ಪಾದಾಚಾರಿಗಳ ಮೇಲ್ಸೇತುವೆ ನಿರ್ಮಾಣದ ಕಾಮಗಾರಿಗಾಗಿ ಎಲ್ಲ ವಾಹನಗಳನ್ನು ಸರ್ವಿಸ್ ರಸ್ತೆಯ ಮೂಲಕ ಸಾಗಲು ವ್ಯವಸ್ಥೆ ಮಾಡಲಾಗಿದೆ. ಆದಾಗ್ಯೂ ಈ ಸರ್ವಿಸ್ ರಸ್ತೆ ಸಂಪೂರ್ಣ ರೂಪದಲ್ಲಿ ವಾಹನ ಸಂಚಾರಕ್ಕೆ ತಕ್ಕದಾಗಿಲ್ಲ ಎಂಬುದು ಸ್ಪಷ್ಟವಾಗಿರುವ ಹಿನ್ನೆಲೆಯಲ್ಲಿ ಸರ್ವಿಸ್ ರಸ್ತೆಯ ಇಳಿಜಾರಿನಲ್ಲಿ ನಿಜಕ್ಕೂ ಎಚ್ಚರಿಕೆ ಮತ್ತು ನಿಯಂತ್ರಣದ ಕೊರತೆಯು ಅಪಘಾತಗಳಿಗೆ ಕಾರಣವಾಗುತ್ತಿದೆ. ಸರ್ವಿಸ್ ರಸ್ತೆ ದ್ವಿಮುಖ ವಾಹನ ಸಂಚಾರಕ್ಕೆ ಸಾಕಷ್ಟು ಅಗಲವಿಲ್ಲದ ಪರಿಣಾಮ ವಾಹನಗಳು ಪರಸ್ಪರ ಮುನ್ನುಗ್ಗಲು ಯತ್ನಿಸುತ್ತಿರುವುದು ಅಪಾಯದ ಸೂಚಕವಾಗಿದೆ. ಕಾಸರಗೋಡು ಭಾಗಕ್ಕೆ ಸಾಗುವ ಘನ ಹಾಗೂ ಲಘು ವಾಹನಗಳು ಎಚ್ಚರಿಕೆಯಿಂದ ಚಲಿಸದೆ ಅಧಿಕ ವೇಗದಿಂದ ಸಂಚರಿಸುತ್ತಿರುವುದರಿಂದ ಇಕ್ಕಟ್ಟಾದ ರಸ್ತೆಗಳಲ್ಲಿ ಅಪಘಾತಕ್ಕೂ ಕಾರಣವಾಗುತ್ತಿದೆ. ಈ ರಸ್ತೆ ದ್ವಿಮುಖವಿದೆ ಎಂಬ ಬೋಧಿಸುವ ಫಲಕದ ಕೊರತೆಯಿಂದಾಗಿ ಹಲವು ಚಾಲಕರು ದಾರಿಯ ಬಗ್ಗೆ ತಿಳಿಯದೆ ಅಪಾಯಕ್ಕೆ ಒಳಗಾಗುತ್ತಿದ್ದಾರೆ. ತಲಪಾಡಿಯಿಂದ ತೂಮಿನಾಡು ಸರ್ವಿಸ್ ರಸ್ತೆಗೆ ಇಳಿಯುವ ಭಾಗದಲ್ಲಿ ದ್ವಿಮುಖ ರಸ್ತೆ ಎಂಬ ಸೂಚನಾ ಫಲಕವನ್ನು ಸ್ಥಾಪಿಸಬೇಕು. ಇದರಿಂದ ಚಾಲಕರಿಗೆ ಮುನ್ಸೂಚನೆ ದೊರೆಯುತ್ತದೆ ಹಾಗೂ ಅವರು ಅಮಿತ ವೇಗ ಕಡಿಮೆಗೊಳಿಸಿ ಚಾಲನೆ ಮಾಡುತ್ತಾರೆಂದು ಮಂಜೇಶ್ವರ ಗ್ರಾಹಕರ ವೇದಿಕೆ ಸಲಹೆಯನ್ನು ನೀಡಿದೆ. ಸ್ಥಳೀಯ ಪೊಲೀಸ್ ಇಲಾಖೆ ಮತ್ತು ಸಾರಿಗೆ ಇಲಾಖೆಯ ಸಹಾಯದಿಂದ ವೇಗದ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸಂಬಂಧಪಟ್ಟವರು ಮುಂದಾಗಬೇಕಾಗಿದೆ. ಈಗಾಗಲೇ ಕಳೆದ 1 ತಿಂಗಳಿನಿಂದ ಯಾವುದೇ ಸೂಚಕ ಫಲಕಗಳನ್ನು ಅಳವಡಿಸದೇ ಇರುವುದು ಸಂಬಂಧಪಟ್ಟ ಕಾಮಗಾರಿ ನಡೆಸುತ್ತಿರುವ ಗುತ್ತಿಗೆದಾರರ ವೈಫಲ್ಯವಾಗಿರುವುದಾಗಿ ಗ್ರಾಹಕರ ವೇದಿಕೆ ಆರೋಪಿಸಿದೆ. ಸಂಬಂಧಪಟ್ಟವರು ಕೂಡಲೇ ಇತ್ತ ಗಮನ ಹರಿಸಿ ಕೂಡಲೇ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸುವಂತೆ ಮಂಜೇಶ್ವರ ಗ್ರಾಹಕರ ವೇದಿಕೆ ಒತ್ತಾಯಿಸಿದೆ. ರಾಷ್ಟ್ರೀಯ ಹೆದ್ದಾರಿಯಿಂದ ಸರ್ವಿಸ್ ರಸ್ತೆಗೆ ಸಾಗುವ ಸ್ಥಳದಲ್ಲಿ ಸೂಚನಾ ಫಲಕಗಳನ್ನು ಅಳವಡಿಸಿದರೆ ತುಮಿನಾಡಿನ ಸರ್ವಿಸ್ ರಸ್ತೆಯಲ್ಲಿನ ಅಪಘಾತಗಳನ್ನು ಕಡಿಮೆ ಮಾಡುವುದರ ಜೊತೆಯಾಗಿ സുരക്ഷತೆಯನ್ನು ಹೆಚ್ಚಿಸಬಹುದಾಗಿದೆ. നാഷണൽ ഹൈവേ തലപ്പാടി മുതൽ മഞ്ചേശ്വർ വശങ്കടയിലുള്ളവർക്ക് ഓൾമോസ്റ്റ് 90% കംപ്ലീറ്റ് ആയിരിക്കുകയാണ്. ഈ സമയത്ത് ഫുട്പാത്തിൻ്റെ വർക്കും അതേപോലെ ഫൂട്ട് ഓവർ ബ്രിഡ്ജിൻ്റെ വർക്കും തൂമിനാട്ടിൽ നടന്നുകൊണ്ടുണ്ട്. ഈ ഫൂട്ട് ഓവർ ബ്രിഡ്ജിൻ്റെ വർക്ക് നടക്കുന്നത് കൊണ്ട് സർവീസ് റോഡിലാണ് എല്ലാ വാഹനങ്ങളും വരുന്നത്. ഗതാഗത തിരക്ക് വളരെ കൂടുതലുള്ള ഈ സമയത്ത് ഒരു സൈനേജ് പോലും വെക്കാണ്ടാണ് സർവീസ് റോഡിൽ വെഹിക്കിളെല്ലാം വരുന്നത്. അപകട സാധ്യത വളരെ കൂടുതലാണ്. ULCC കമ്പനിക്കാർ എത്രയും പെട്ടെന്ന് അതിനാവശ്യമുള്ള സൈനേജും അതേപോലെ അതിനുള്ള വ്യവസ്ഥകളൊക്കെ ചെയ്യാൻ എത്രയും പെട്ടെന്ന് ചെയ്യാൻ